ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೊರಗು ಇದೆ. ಅದನ್ನು ಮನದಲ್ಲಿರಿಸದೆ ದೂರವಾಗಿ ಬರುವ ಸಂತಸಗಳನ್ನು ಆಸ್ವಾದಿಸುತ್ತಾ ಮುಂದುವರಿಯುವುದೇ ಜೀವನ. ಹಬ್ಬದ ಸಂದರ್ಭವನ್ನು ಆಶ್ರಮವಾಸಿಗಳಿಗೆ ಮೀಸಲಿಡುವ ಸಂಘಟಕರ ಕಾರ್ಯ ಶ್ಲಾಘನೀಯ ಎಂದು ಹಿರಿಯ ನ್ಯಾಯವಾದಿ ಅರುಣ್ ಬಂಗೇರ ಹೇಳಿದ್ದಾರೆ. ಅವರು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಆಶ್ರಯದಲ್ಲಿ ಈದ್ ಉಲ್ ಫಿತ್ರ್ ಅನ್ನು ಸೋಮೇಶ್ವರ ನೆಹರು ನಗರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ನ ಪಶ್ಚಿಮ ರಿಹ್ಯಾಬ್ ಸೆಂಟರ್ ಪುನಶ್ಚೇತನ ಕೇಂದ್ರದಲ್ಲಿ ಭೋಜನವನ್ನು ವಿತರಿಸಿ ಮಾತನಾಡಿದರು. ಹಬ್ಬದ ದಿನಗಳಲ್ಲಿ ನಾವು ಹೇಗೆ ಊಟ ಮಾಡ್ತೇವೆ ಅದೇ ರೀತಿ ಅವರು ಊಟ ಮಾಡಬೇಕು ಅನ್ನೋ ಒಂದೇ ಉದ್ದೇಶವನ್ನು ಒತ್ತುಕೊಂಡು ಮಾಡಿದಂಥ ಈ ಕಾರ್ಯಕ್ರಮ. ಬಹುಶಃ ನೀವು ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ. ನೀವು ನಿಮ್ಮ ಮನಸ್ಸಿನಲ್ಲಿ ಬಗೆ ಬಗೆಯ ಬೇಗುದಿಗಳು ಇದ್ದರೂ ಕೂಡ ಆ ದೇವರು ಎಲ್ಲರ ಮನಸ್ಸಿಗೂ ಕ್ಷೇಮ, ಶಾಂತಿ, ಸುಖವನ್ನು ಕೊಡಲಿ. ನೀವು ಆದಷ್ಟು ಬೇಗ ಇಲ್ಲಿಂದ ಒಳ್ಳೆಯ ರೀತಿಯಾಗಿ ಇನ್ನೂ ನಿಮ್ಮ ಯಾವ ಕಾರ್ಯ ಮಾಡಲಿಕ್ಕುಂಟು ಅದನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಅನ್ನೋದು ಎಲ್ಲರದ್ದು ಸದುದ್ದೇಶವಾಗಿದೆ. ನನ್ನ ಮಿತ್ರರಾದ ರಾಜಕ್ರವರು ಇವತ್ತು ನನ್ನನ್ನು ಬರಲಿಕ್ಕೆ ಹೇಳಿದರು. ನನಗೆ ಈ ಸಂದರ್ಭದಲ್ಲಿ ನಿಮ್ಮನ್ನು ನೋಡುವಾಗ ನಮಗೇನು ಭಾಳ ಬೇಸರ ಆಗ್ತದೆ. ಜೀವನದಲ್ಲಿ ಒಂದಲ್ಲ ಒಂದು ಕೊರಗು ಪ್ರತಿಯೊಬ್ಬರಿಗೂ ಇರ್ತದೆ. ಆದರೂ ಕೂಡ ಎಲ್ಲರೂ ಈ ಹಬ್ಬದ ಊಟವನ್ನು ಮಾಡಬೇಕು. ನಿಮ್ಮನ್ನು ತುಂಬ ಹೊತ್ತು ನಾವು ಕಾಯಿಸಿದ್ದೇವೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸಿ. ಈ ಏನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದೆ. ಬಹುಶಃ ಇಂಥ ಕಾರ್ಯಕ್ರಮಗಳನ್ನು ಯಾರೂ ಮಾಡಲಿಲ್ಲ. ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಇನ್ನೂ ಆ ದೇವರು ಇವರಿಗೆ ಇನ್ನೂ ಹೆಚ್ಚು ಸಮಾಜ ಸೇವೆಯನ್ನು ಮಾಡುವ ಶಕ್ತಿಯನ್ನು ಕೊಡಲಿ. ಅವರಿಗೆ ದೇವರು ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂತೆ ಪ್ರೇರಣೆಯನ್ನು ಕೊಡಲಿ ಅಂತ ಬೇಡುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಮಾತನಾಡಿ, ಹಬ್ಬ ಬದುಕಿನಲ್ಲಿ ಬರುವ ಸವಿಕ್ಷಣ. ಕುಟುಂಬದ ಜೊತೆ ಸಂಭ್ರಮಿಸುವುದು ಸಾಮಾನ್ಯ, ಆದರೆ ಉದ್ದೇಶವನ್ನ ಸಾರ್ವತ್ರಿಕಗೊಳಿಸುವುದು ಸಮಾಜ ಒಪ್ಪುವ ಕಾರ್ಯ. ಮಾಲ್ಗಳಲ್ಲಿನ ಸಂಭ್ರಮ ಕ್ಷಣ ಮಾತ್ರ. ವೃದ್ಧಾಶ್ರಮಗಳಲ್ಲಿ ಹಬ್ಬದ ದಿನಗಳನ್ನು ಕಳೆಯುವುದು ಮಕ್ಕಳಿಗೆ ಮಾನವೀಯತೆಯನ್ನ ತೋರಿಸುತ್ತದೆ ಎಂದರು. ಹೆಲ್ಪ್ ಇಂಡಿಯಾ ಆಗಬೇಕಿದ್ರೆ, ಇಂಡಿಯಾಕ್ಕೆ ಹೆಲ್ಪ್ ಮಾಡಬೇಕಿದ್ರೆ ಇಂಡಿಯಾ ಅವರಿಗೂ ಹೆಲ್ಪ್ ಮಾಡಬೇಕು. ಹೌದೇ? ಇಂಡಿಯಾಕ್ಕೆ ರಾಜಿಕ್ ಅವರ ಬಳಗ ಫೌಂಡೇಶನ್ ಕಟ್ಟಿಕೊಂಡು ಹೆಲ್ಪ್ ಮಾಡಬೇಕಿದ್ರೆ ಇಂಡಿಯಾ ಆ ಫೌಂಡೇಶನ್ಗೂ ಆ ಸಂಸ್ಥೆಗೂ ಆ ಮಿತ್ರ ಬಳಗಕ್ಕೂ ಹೆಲ್ಪ್ ಮಾಡಬೇಕು. ಯಾರು ಇಂಡಿಯಾ? ನಾವು ಇಂಡಿಯಾ. ಇಡೀ ಸಮಾಜದಲ್ಲಿ ಇರುವಂತಹ ವ್ಯಕ್ತಿಗಳಿದ್ದಾರಲ್ಲ, ಅವರು ಅಂತ ಸುಮನಸ್ಸನ್ನು ತೋರಿಸಿದ್ರೆ, ಒಳ್ಳೆಯ ಮನಸ್ಸನ್ನು ತೋರಿಸಿದ್ರೆ ಅವರಿಗೆ ಇನ್ನಷ್ಟು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಯಾವತ್ತೂ ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಕಾಲೇಜಲ್ಲಿ ಹೇಳುವುದಿದೆ, ನಿಜವಾದ ಸಂತೋಷ, ಮಂಗಳೂರಿನ ನಿಜವಾದ ದರ್ಶನ ಇರುವುದು ಜಗಮಗಿಸುವಂತಹ ಮಾಲ್ಗಳಲ್ಲಿ ಅಲ್ಲ. ಆ ಮಾಲ್ನ ಪಕ್ಕದಲ್ಲಿ ವೆನ್ಲಾಕ್ ಆಸ್ಪತ್ರೆ ಇದೆ, ಅದರೊಳಗೊಮ್ಮೆ ಹೋಗಿ ನೋಡಿ. ಲೇಡಿ ಓಷನ್ ಇದೆ, ಅದರೊಳಗೊಮ್ಮೆ ನೋಡಿ. ಅನೇಕ ಮಧ್ಯಾಹ್ನದ ಒಂದು ಅನ್ನಾಹಾರವನ್ನು ಪೂರೈಸಲು ಸಾಧ್ಯವಿಲ್ಲದಂತಹ ಆಶ್ರಮಗಳಿವೆ, ಅನೇಕ ದೀನ ಮನೆಗಳಿವೆ. ಅದರ ಒಳಗೊಮ್ಮೆ ನೋಡಿ. ಆ ನಂತರ ಮಂಗಳೂರು ಹೇಗಿದೆ ಎಂಬ ತೀರ್ಮಾನವನ್ನು ಕೊಡಿ ಅಂತ. ಶಾಸಕ ಯುಟಿ ಖಾದರ್ ಅವರು ಪುನಶ್ಚೇತನ ಕೇಂದ್ರದ ವಾಸಿಗಳಿಗೆ ಆಹಾರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಯುಟಿ ಖಾದರ್, ಹೆಲ್ಪ್ ಇಂಡಿಯಾ ಫೌಂಡೇಶನ್ನ ಸ್ಥಾಪಕ ಕಾರ್ಯದರ್ಶಿ ರಾಜಿಕ್ ಉಳ್ಳಾಲ್, ಸದಸ್ಯರಾದ ಸುಲೈಮಾನ್, ಹಸೇನರ್, ಮುಸ್ತಫಾ, ಬದ್ರುದ್ದೀನ್, ನಿಯಾಜ್, ಶಮೀಂ, ಪಾಂಡೇಶ್ವರ, ಫಾರೂಕ್ ಪಟ್ಲಾ, ತೌಸಿಫ್ ಯುಟಿ, ಜಲೀಲ್, ಸಿರಾಜ್, ತನ್ವೀರ್, ಸಂಶುದ್ದೀನ್, ಹಸನ್ ಕಲ್ಲಾಪು, ಶರೀಫ್ ಮೊದಲಾದವರು ಉಪಸ್ಥಿತರಿದ್ದರು. ಜಾಕಿರ್ ಇಕ್ಲಾಸ್ ಸ್ವಾಗತಿಸಿದ್ರು. ಶಕೀಲ್ ತುಂಬೆ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.